ಮಂಗಳೂರಲ್ಲಿ ಕಂಕನಾಡಿಯಲ್ಲಿ ರಸ್ತೆಯ ನಡುವಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬೇಕನ್ನುವ ದೃಷ್ಟಿಯಿಂದಲೇ ಉದ್ದೇಶಪೂರ್ವಕವಾಗಿ ನಡೆದಂಥ ನಮಾಜ್ ಅದನ್ನು ನಮ್ಮ ನಾಯಕರು ಶರಣನ ಹೇಳಿದರು. ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು, ಇದ್ರ ಮೇಲೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ಹೇಳಿದರು. ಆದರೆ ಈ ರಾಜ್ಯ ಸರ್ಕಾರ ಅವರ ಮೇಲೆ ಕ್ರಮ ತಗೊಳ್ಳೋದನ್ನು ಬಿಟ್ಟು ಯಾರು ಕ್ರಮ ತಗೊಳ್ಬೇಕಂತ ಹೇಳಿದಾರೋ ಅವರ ಮೇಲೆ ಕೇಸ್ ಹಾಕುವಂಥ ಕೆಲಸಗಳು ಮಾಡಿದೆ. ಅದರ ವಿರುದ್ಧ ನಾವು ಇವತ್ತು ವಿಶ್ವ ಪರಿಷತ್ ಪುತ್ತೂರು ಜಿಲ್ಲೆಯ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತೇವೆ. ಈ ಪ್ರತಿಭಟನಾ ಸಭೆಗೆ ವಿಶ್ವ ಪರಿಷತ್ನ ಪ್ರಾಂತ ಗೌರವ ಪ್ರಮುಖರಾದಂಥ ಶ್ರೀಯುತ ಮುರಳೀಕೃಷ್ಣ ಸಿದ್ದಾರ್ಥ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸತೀಶ್ BS ಅವರಿದ್ದಾರೆ. ಹಾಗೆ ನಮ್ಮ ಜೊತೆ ಜಿಲ್ಲಾ ಸಂಯೋಜಕರಾದಂಥ ಭರತ್ ಕುಂಡೇಲ್ ಅವರಿದ್ದಾರೆ. ಹಾಗೆ ಬಂದಂಥ ಎಲ್ಲ ಸ್ವಯಂ ಸೇವಕರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ, ಇವತ್ತೇನು ರಾಜ್ಯ ಸರ್ಕಾರ ಹಿಂದೂಗಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಪೊಲೀಸ್ ಇಲಾಖೆಯ ಮುಖಾಂತರ ಮಾಡಿಸ್ತಾ ಇದೆಯಾ, ಅದನ್ನು ಖಂಡಿಸಿ ನಾವು ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ. ಹಿಂದೂ ಸಮಾಜ ತಕ್ಕ ಉತ್ತರವನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಈ ಸಭೆಯನ್ನು ಉದ್ದೇಶಿಸಿ ಭರತ್ ಕುಂಡೇಲ್ ಅವರು ಮಾತಾಡಬೇಕಂತ ಹೇಳಿ ಕೇಳಿಕೊಳ್ತಿದ್ದಾರೆ. ಹಲೋ ಭಾರತ್ ಮಾತಾ ಕಿ ಜೈ, ಪ್ರಭು ಶ್ರೀ ರಾಮಚಂದ್ರ ಮಹಾರಾಜ್ ಕಿ ಜೈ, ಸನಾತನ ಹಿಂದೂ ಧರ್ಮ ಕಿ ಜೈ, ಪವನ ಸುತ ಹನುಮಾನ್ ಕಿ ಜೈ. ಆದರಣೀಯ ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಜಿಲ್ಲೆಯ ಉಪಾಧ್ಯಕ್ಷರು ಹಿರಿಯರಾಗಿರತಕ್ಕಂಥ ಸತೀಶ್ ಅವರೇ, ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಜಿಲ್ಲೆಯ ಕಾರ್ಯದರ್ಶಿಗಳು, ಸಹೋದರ ಸಮಾನರಾಗಿರ್ತಕ್ಕಂಥ ನವೀನ್ ಅವರೇ, ಬಜರಂಗಳದ ಪುತ್ತೂರು ಜಿಲ್ಲೆಯ ಸಂಯೋಜಕರು ಸಹೋದರ ಭರತ್ ಕುಂಡೇಲ್ ಅವರೇ, ಈ ಪ್ರತಿಭಟನಾ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ ಮತ್ತು ಪತ್ರಕರ್ತ ಮಿತ್ರರೇ, ಇವತ್ತು ಈ ರಾಜ್ಯ ಸರ್ಕಾರ, ಕರ್ನಾಟಕದ ರಾಜ್ಯ ಸರ್ಕಾರ ಹಿಂದೂಗಳ ಮೇಲೆ ಒಂದು ರೀತಿಯ ಕಾನೂನು, ಅಲ್ಪಸಂಖ್ಯಾತರಿಗೆ ಒಂದು ಕಾನೂನಿನ ಮುಖಾಂತರ ಈ ರಾಜ್ಯವನ್ನು ಮತೀಯವಾಗಿ ವಿಭಾಗ ಮಾಡ್ತಾ ಇರತಕ್ಕಂಥ ಕ್ರಮಗಳ ವಿರುದ್ಧ ಇವತ್ತು ಸಮಾಜದ ಮಧ್ಯೆ ಸಾಮರಸ್ಯವನ್ನು ಮೂಡಿಸಬೇಕಾಗಿರ್ತಕ್ಕಂಥ ಸರ್ಕಾರ, ಸೌಹಾರ್ದತೆಗೆ ಕಾರಣ ಆಗಬೇಕಾಗಿರ್ತಕ್ಕಂಥ ಸರ್ಕಾರ ಇವತ್ತು ಆ ಸೌಹಾರ್ದತೆಯ ವಿರುದ್ಧ, ಸಾಮರಸ್ಯದ ವಿರುದ್ಧ ಇಲಾಖೆಗಳ ಮುಖಾಂತರ ಕಾನೂನಿನನ್ನು ಬಿಟ್ಟು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ಖಂಡಿಸುವುದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ನಮ್ಮ ಮಂಗಳೂರು, ಪುತ್ತೂರು ಈ ಭಾಗಗಳಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಮೊನ್ನೆ ತಾನೇ ಮಂಗಳೂರಿನ ಕಂಕನಾಡಿ ಬಳಿ ಸಾರ್ವಜನಿಕ ರಸ್ತೆಯಲ್ಲಿ ಅನುಮತಿ ಇಲ್ಲದೆ ನಮಾಜ್ ಮಾಡಿರ್ತಕ್ಕಂಥ ಒಂದು ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇಡೀ ವಿಶ್ವಕ್ಕೆ ಹೋಗಿದೆ. ನಮ್ಮ ಸಂಘಟನೆಯ ನಾಯಕರಾಗಿರ್ತಕ್ಕಂಥ ಶರಣ್ ಪಂಪೆಲ್ ಅವರು ಹೇಳ್ತಾರೆ, ನೋಡಿ, ಸಂವಿಧಾನದ ಮುಖಾಂತರ ಪೊಲೀಸರು ಕಾನೂನಿನ ಮುಖಾಂತರ ಪರ್ಮಿಷನ್ ಇಲ್ಲದೆ ಇರತಕ್ಕಂಥ ಅಕ್ರಮವಾಗಿ ಸಾರ್ವಜನಿಕ ಜಾಗದಲ್ಲಿ ನಮಾಜ್ ಮಾಡಿರ್ತಕ್ಕಂಥದ್ರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾರೆ. ಪೊಲೀಸ್ ಇಲಾಖೆಗೆ ಸಂಘಟನೆ ಆಗ್ರಹ ಮಾಡುತ್ತೆ. ಈ ರೀತಿ ಮುಂದಿನ ದಿವಸಗಳಲ್ಲಿ ನಡೆದರೆ ಸಮಾಜದಲ್ಲಿ ಸಂಘರ್ಷಗಳು ಮೂಡಬಹುದು, ತೊಂದರೆಗಳಾಗತ್ತೆ. ಅದಕ್ಕೋಸ್ಕರ ನೀವು ಕಾನೂನು ಕ್ರಮವನ್ನು ಕೈಗೊಳ್ಳಿ, ಯಾರಿಗೆ ಸಾರ್ವಜನಿಕರ ಅಡೆತಡೆಯನ್ನು ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಉಲ್ಟಾ ಇವತ್ತು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಯಾರು ನಿಜವಾದ ಸಂವಿಧಾನವನ್ನು ಪಾಲಿಸಬೇಕಾಗಿರ್ತಕ್ಕಂಥ ಅಲ್ಲಿಯ ಇಲಾಖೆಯ ಪೊಲೀಸ್ ಅಧಿಕಾರಿ ಸೋಮೋಟೋ ಕೇಸನ್ನು, ಸ್ವಯಂ ಪ್ರೇರಿತ ಕೇಸನ್ನು ದಾಖಲು ಮಾಡೋದ್ರ ಮುಖಾಂತರ ಯಾರು ಅಲ್ಲಿ ಅಡ್ಡಿ ಮಾಡಿದಾರ, ನಮಾಜ್ ಮಾಡಿದಾರ, ಸಾರ್ವಜನಿಕ ಜಾಗದಲ್ಲಿ ಆಗದ ಕೆಲಸವನ್ನು ಮಾಡಿದಾರ, ಆ ಕೆಲಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕೇಸು ದಾಖಲು ಮಾಡಿದರೆ ಅವರನ್ನು ಇವತ್ತು ರಜೆಯಲ್ಲಿ ಕಳಿಸುವಂತಹ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದರೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಮುಸಲ್ಮಾನರಿಗೆ ನಿಮಗೆ ಆಗಿರ್ತಕ್ಕಂಥ ಒಂದು ಕಾನೂನು ಮಾಡ್ತೀವಿ, ಬಹುಸಂಖ್ಯಾತ ಹಿಂದೂಗಳಿಗೊಂದು ಕಾನೂನು ಮಾಡ್ತೀವಿ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ತಕ್ಷಣ ಇದರ ಬಗ್ಗೆ ಯೋಚನೆ ಮಾಡಬೇಕು. ಜನ ದೊಂಬಿ ಹೇಳುವುದರ ಮೊದಲು
ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಇವತ್ತು ಪ್ರತಿಭಟನೆ. ಬಂಧುಗಳೇ, ಈ ರೀತಿ ಸಾರ್ವಜನಿಕ ತೊಂದರೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದರು. ಆ ಒಂದು ವಾಕ್ಯಕ್ಕೋಸ್ಕರ ನಮ್ಮ ಸಂಘಟನೆಯ ನಾಯಕರಾಗಿರ್ತಕ್ಕಂಥ ಶರಣ್ ಬಂಪುವೆಲ್ ಮೇಲೆ, ಪ್ರದೀಪ್ ಸರಿಪಳ್ಳ ಮೇಲೆ 153A ಕೇಸು ದಾಖಲು ಮಾಡ್ತಾರೆ. ಅರೆ, ಇವತ್ತು ಸರ್ಕಾರವನ್ನು ಇವತ್ತು ಸಮಾಜ ಪ್ರಶ್ನೆ ಮಾಡ್ತಾ ಇದೆ. ಯಾವ್ದು ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಾರ, ಪರ್ಮಿಷನ್ ಇಲ್ಲದ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾರ, ಅವರ ಮೇಲೆ ಕಾನೂನಿನ ಮುಖಾಂತರ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಸರ್ಕಾರ ಅದನ್ನು ಪ್ರಶ್ನೆ ಮಾಡಿದವರ ಮೇಲೇನೆ ಇವತ್ತು ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಇಡೀ ಸಮಾಜ, ಇಡೀ ರಾಜ್ಯದ ಜನ ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಅಂತ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅನೇಕ ಚುನಾವಣೆಗಳ ಹಿಂದಿನ ದಿನಗಳಲ್ಲಿ ನಾವು ಸುಮ್ಮನೆ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಆಗಲೇ ಇರಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಬ್ಬಳು ಸಹೋದರಿಯ ಹತ್ಯೆ ನಡೆಯಿತು. ಹುಬ್ಬಳ್ಳಿಯಲ್ಲಿ ಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭ ಯಾವ ರೀತಿ ಕೊಚ್ಚಿ ಒಬ್ಬಳು ಸಹೋದರಿಯನ್ನು ಹಾಕಿದ್ರು ಅಂತ ಗೊತ್ತಿದೆ ನಮಗೆ. ಅಂತಹ ಘಟನೆಗಳು ಮಡಿಕೇರಿಯಲ್ಲಿ ಒಂದು ಕೊಲೆ ನಡೆಯುತ್ತೆ. ಇಡೀ ಕರ್ನಾಟಕ ರಾಜ್ಯದ ಇವತ್ತು ಸಹೋದರಿಯರಿಗೆ ಜೀವನ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಭಯದಿಂದ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅಂತಹ ವಿಚಾರಗಳ ವಿರುದ್ಧ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯನ್ನ ಇದೇ ರೀತಿ ಅವರು ಯಾರು ಕೆಲಸ ಮಾಡ್ತಾ ಇದ್ದಾರಾ, ಯಾರು ಕಾನೂನಿನ ಮುಖಾಂತರ ಸಮಾಜದ ರಕ್ಷಣೆ ಮಾಡ್ತಾ ಇದ್ದಾರಾ ಅವರನ್ನ ಇವತ್ತು ರಜೆಯಲ್ಲಿ ಕಳಿಸುವಂಥದ್ದು, ಸಸ್ಪೆಂಡ್ ಮಾಡುವಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯನ್ನ ಕಟ್ಟಿ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯ ವ್ಯಕ್ತಿಗಳನ್ನ ಕೆಲಸ ಮಾಡಲಿಕ್ಕೆ ಬಿಡದೇ ಇರತಕ್ಕಂಥ ಕೆಲಸವನ್ನ ಸರ್ಕಾರ ಇವತ್ತು ಮಾಡ್ತಾ ಇದೆ ಅಂತ ಹೇಳುವಂಥ ನೇರವಾಗಿರ್ತಕ್ಕಂಥ ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಬಂಧುಗಳೇ, ನೆನಪಿಟ್ಟುಕೊಳ್ಳಿ, ಮೊನ್ನೆ ದಾವಣಗೆರೆ ಸಮೀಪದ ಚನ್ನಗಿರಿಯ ಪೊಲೀಸ್ ಸ್ಟೇಷನ್ ಬಳಿ ಒಂದು ಘಟನೆ ನಡೀತು. ಒಬ್ಬ ವ್ಯಕ್ತಿಯನ್ನ ಪೊಲೀಸ್ ಇಲಾಖೆ ಆರೋಪಿ ಅಂತ ಹೇಳುವರ್ತಕ್ಕಂಥ ಹೆಸರಿನ ಆರೋಪಿ ಅಂತ ನಿಶ್ಚಯಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಆರೋಪಿಯನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಒಂದು 5-6 ನಿಮಿಷದಲ್ಲಿ ಆ ವ್ಯಕ್ತಿ ಮರಣ ಹೊಂದನ ಜಾಗದಲ್ಲಿ. ಆ ಸಂದರ್ಭ 1 ಗಂಟೆಯ ಒಳಗಡೆ ಇಡೀ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂತ ಪ್ರಯತ್ನ, ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಬಿಸಾಡುವಂತ ಪ್ರಯತ್ನ, ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯ ವಾಹನಗಳನ್ನ ಹುಡಿ ಮಾಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಯಾರು ಧೂರ್ತರಿದಾರ ಅವರನ್ನ ಕಟ್ಟಿ ಹಾಕುವಂತ ಕೆಲಸವನ್ನು ಇಲ್ಲಿಯ ಸರ್ಕಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಉಲ್ಟಾ ಅದೇ ಪೊಲೀಸ್ ಆ ಸ್ಟೇಷನ್ನ DOSP ಅನ್ನ, ಆ ಸ್ಟೇಷನ್ನ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಅರೆ, ಇವತ್ತು ಕಾಶ್ಮೀರದಲ್ಲಿ ಹೋಗಿ ನೋಡಿ ಯಾವ ರೀತಿ ಕಲ್ಲು ಬಿಸಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಶಕ್ತಿಗಳು ಇವತ್ತು ಬದಲಾಗಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಕಾನೂನೇನಿದೆ, ಎಲ್ರಿಗೂ ಸಮಾನ ಆಗಿರ್ತಕ್ಕಂಥ ಕಾನೂನೇನಿದೆ, ಆ ಕಾನೂನಿನ ಮುಖಾಂತರ ನೀವು ಈ ದೇಶದಲ್ಲಿ ಜೀವನ ಮಾಡುವುದಿದ್ರೆ ಮಾಡು, ಇಲ್ಲದೆ ಇದ್ರೆ ನಿನ್ ಕಷ್ಟ ಇದೆ ಅಂತ ನೇರವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಕೊಟ್ಟರು. ಅಲ್ಲಿರ್ತಕ್ಕಂಥ 374 ಕಾನೂನನ್ನು ವಾಪಸ್ ತಗೊಂಡ್ರು. ಇಡೀ ದೇಶಕ್ಕೆ ಒಂದೊಂದು ಕಾನೂನನ್ನು ಜಾರಿಗೆ ತಂದು ಇಡೀ ದೇಶಕ್ಕೆ ಬೇರೆ ಜಮ್ಮು ಕಾಶ್ಮೀರಕ್ಕೆ ಬೇರೆ ಇರ್ತಕ್ಕಂಥ, ಬಾಕಿ ಕಡೆಗಳಿಗೆ ಬೇರೆ ಇರ್ತಕ್ಕಂಥ ಕಾನೂನು ಒಂದೇ ಮಾಡ್ತು. ಅದರ ಪರಿಣಾಮ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆಗಸ್ಟ್ 15ರ ದಿನ ಯಾವುದೇ ಮೂಲೆಯಲ್ಲೂ ಹೋಗೋ ತಿರಂಗ ಧ್ವಜವನ್ನು ಧೈರ್ಯದಲ್ಲಿ ಹಾರಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅದು ಈ ದೇಶದ ಸತ್ಯದ ಶಕ್ತಿ, ಈ ದೇಶದ ಧರ್ಮದ ಶಕ್ತಿ. ಅದು ಬಿಟ್ಟು ಎಲ್ಲೋ ರಸ್ತೆಯಲ್ಲಿ ಏನೂ ಕೆಲಸ ಮಾಡಬಹುದು, ಹೇಗೆ ಬೇಕಾದ್ರೂ ಇರಬಹುದು ಅಂತ ಹೇಳುವಂತ ಕಾನೂನಿನ ಚೌಕಟ್ಟಿನ ಒಳಗಡೆ ವ್ಯವಸ್ಥೆ ಮಾಡದೇ ಇರತಕ್ಕಂಥದ್ದು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಇವತ್ತು ಎಲ್ಲದಕ್ಕೂ ಬೆಲೆ ತೆರಬೇಕಾಗಿರ್ತಕ್ಕಂಥ ದಿನಗಳು ಬರ್ತಾ ಇದೆ. ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ. ಶರಣ್ ಬಂಪೆಲ್ ಒಬ್ಬರ ಮೇಲೆ ಕೇಸ್ ದಾಖಲು ಮಾಡಿದಿರ, 1000 ಜನರ ಕಾರ್ಯಕರ್ತರ ಹೆಸರು ಕೊಡ್ತೀವಿ. ನೀವು ಆ ಕೇಸನ್ನು ಮತ್ತೆ ಎಲ್ಲರ ಮೇಲೂ ಹಾಕಿ ನಮ್ಗೇನು ಅಡ್ಡಿ ಇಲ್ಲ. ನೀವು ಗಡೀಪಾರು ಮಾಡ್ತೀರಾ, ಬಂಧನ ಮಾಡ್ತೀರಾ, ಗಡೀಪಾರು ಮಾಡ್ತೀರಾ, 107 ನೋಟಿಸ್ ಕಳಿಸ್ತೀರಾ, 110 ನೋಟಿಸ್ ಕಳಿಸ್ತೀರಾ, ನಮ್ಗೇನು ಆಕ್ಷೇಪ ಇಲ್ಲ. ನಮ್ಮ ಆಗ್ರಹ ಇರ್ತಕ್ಕಂಥದ್ದು ಈ ದೇಶದಲ್ಲಿ ನಮಗೂ ಬಹುಸಂಖ್ಯಾತರಿಗೂ ನಮ್ಮದೇ ಆಗಿರ್ತಕ್ಕಂಥ ಒಂದು ಹಕ್ಕುಗಳಿದೆ, ನಮ್ಮದೇ ಆಗಿರ್ತಕ್ಕಂಥ ಕರ್ತವ್ಯಗಳಿದೆ. ನಾವು ಈ ದೇಶದಿಂದ ಓಡಿ ಹೋಗೋವರಲ್ಲ. ನಮ್ಗೆ ಗೊತ್ತಿದೆ, ನಾವು ದೇಶ ಕಟ್ಟುವವರು ನಾವೇ, ದೇಶವನ್ನು ಉಳಿಸುವವರು ನಾವೇ. ಅದು ಬಿಟ್ಟು ಬಹುಸಂಖ್ಯಾತರಿಗೊಂದು ಕಾನೂನು, ಅಲ್ಪಸಂಖ್ಯಾತರಿಗೊಂದು ರೀತಿಯ ಕಾನೂನನ್ನು ಮಾಡ್ತಾ ಹೋದ್ರೆ ಸಮಾಜದ ಸಂಘರ್ಷಕ್ಕೆ
ನೀವೇ ಹೊಣೆ ಆಗ್ತೀರಾ, ಸರ್ಕಾರವೇ ಹೊಣೆ ಆಗತ್ತೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಶರಣ್ ಬಂಪೆಲ್ರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಈ ರಾಜ್ಯದ ಸಾವಿರ ಕಾರ್ಯಕರ್ತರ ಮೇಲೂ ಇದೇ ಕೇಸುಗಳನ್ನು ನೀವು ದಾಖಲು ಮಾಡಿದ್ರೆ ನಾವು ಹೆದರೋದಿಲ್ಲ. ಇಡೀ ಸಮಾಜ ನಮ್ಮ ಜೊತೆ ಬರುತ್ತೆ. ಇವತ್ತು ಇದನ್ನು ಪ್ರಶ್ನೆ ಮಾಡಿಯೇ ಮಾಡ್ತೀವಿ ಮತ್ತು ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಮುಂದಿನ ದಿವಸಗಳು ಸಿಗುತ್ತೆ. 4 ವರ್ಷ ನಾವು ಹೇಗೆ ಬೇಕಾದರೂ ಆಡಳಿತ ಮಾಡ್ತೀವಿ ಅಂತ. ಆದರೆ ಈ ರಾಜ್ಯದ ಜನ ನಿಮಗೆ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಒಂದು ಸಮಾನವಾಗಿರ್ತಕ್ಕಂಥ ನ್ಯಾಯವನ್ನು ದೊರಕಿಸಬೇಕು, ಎಲ್ರಿಗೂ ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳುವಂಥ ಭಾವನೆಯಿಂದ ಆಡಳಿತವನ್ನು ನಿಮ್ಮ ಕೈ ಕೊಟ್ಟಿದ್ದಾರೆ. ನಮ್ಮಲ್ಲಿ ಬೇಕಾದಷ್ಟು ಶಾಸಕರುಗಳು ಇರ್ಬೋದು, ಅಧಿಕಾರ ಇರ್ಬೋದು. ಅದೇ ಅಧಿಕಾರದ ದರ್ಪದಿಂದ ಮೆರೆದರೆ ನೀವೊಮ್ಮೆ ನಿಮ್ಮ ಹಿಂದಿನ ದಿನಗಳನ್ನು ಯೋಚನೆ ಮಾಡೋದು ಒಳ್ಳೆಯದು. ನೀವು ಎಲ್ಲಿಂದ ಬಂದಿದ್ದೀರಾ, ಯಾವ ಧರ್ಮದಲ್ಲಿ ಜೀವನ ಮಾಡ್ತಾ ಇದ್ದೀರಾ ಯೋಚನೆ ಮಾಡೋದು ಒಳ್ಳೆಯದು. ನನಗೆ ಬಹಳ ನಿನ್ನೆ ಸೋಷಿಯಲ್ ಮೀಡಿಯಾ ನೋಡೋ ಬಹಳ ನಗು ಬಂತು. ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಮ್ಮ ಮೇಲೆ ಯಾವುದೋ ಬೇರೆ ರಾಜ್ಯಗಳಲ್ಲಿ ನಮ್ಮ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅಂತ. ಈ ಧರ್ಮವನ್ನು ನಂಬದೇ ಇರತಕ್ಕಂಥ ವ್ಯಕ್ತಿಗಳು, ಈ ಧರ್ಮದ ಬಗ್ಗೆ ಶ್ರದ್ಧೆ ಭಕ್ತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಈ ರೀತಿಯ ವಿಚಾರಗಳನ್ನು ಹೇಳ್ತಾರೆ ಅಂತಿದ್ರೆ ನಿಮಗೇನಾದರೂ ನಿಜವಾಗಿ ಈ ಧರ್ಮದ ಬಗ್ಗೆ, ಈ ದೇಶದ ಬಗ್ಗೆ ಶ್ರದ್ಧೆ ಮತ್ತು ಭಕ್ತಿ ಇದ್ದರೆ ನೀವು ಇವತ್ತು ಈ ರೀತಿಯ ಕೆಲಸಗಳನ್ನು ತಡೆಯುವಂಥ ಕೆಲಸವನ್ನು ಮಾಡಿ. ಯಾರೋ ಹೇಳ್ದ ಅಂತ ಮೊನ್ನೆ ಮಂಡ್ಯದಲ್ಲಿರ್ತಕ್ಕಂಥ ಕೆರೆಗೋಡು ಅಂತ ಹೇಳುವಂಥ ಜಾಗದಲ್ಲಿರ್ತಕ್ಕಂಥ ಹನುಮತ್ ಧ್ವಜವನ್ನು ಇಳಿಸುವಂಥ ಸಂದರ್ಭದಲ್ಲೂ ಭಾರಿ ಹಠ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಶಕ್ತಿಯನ್ನು ಉಪಯೋಗಿಸಿ ಆ ಹನುಮತ್ ಧ್ವಜವನ್ನು ಇಳಿಸುವಂಥ ಕೆಲಸವನ್ನು ಮಾಡಿದರು. ಇಡೀ ರಾಜ್ಯದ ಮೂಲೆ ಯಾವ ಭಾಗಕ್ಕೆ ಬೇಕಾದರೂ ಹೋಗಿ, ಮೈಸೂರಿನಿಂದ ಈ ಭಾಗ ಚಾಮರಾಜನಗರದಿಂದ ಹಿಡಿದು ಬೆಳಗಾಂ ತನಕ ಮೂಲೆಯಲ್ಲಿ ಇವತ್ತು ನೋಡಿದ್ರು ಸಹ ಹಿಂದೂ ವಿರೋಧಿ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಹಿಂದೂ ವಿರೋಧಿ ಕೃತ್ಯಗಳು ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಸರ್ಕಾರ ಇವತ್ತು ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಗೆ ಗೊತ್ತಿದೆ, ನಮಗೆ ಕಾನೂನನ್ನು ಗೌರವಿಸಿ ಗೊತ್ತಿದೆ. ಕಾನೂನನ್ನು ಮರೆತರೆ, ಕಾನೂನನ್ನು ಬಿಟ್ಟು ಬೇರೆ ಏನಾದರೂ ಕೆಲಸಗಳನ್ನು ಮಾಡಿದರೆ ಅದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡಬೇಕು ಅಂತ ನಮಗೂ ಗೊತ್ತಿದೆ. ಅಗತ್ಯ ಬಿದ್ದರೆ ಹಿಂದೂ ಸಮಾಜ ಯಾವ ರೀತಿ ಉತ್ತರವನ್ನು ಕೊಡುತ್ತೆ ಅಂತ ಹಿಂದಿನ ಇತಿಹಾಸ, ಈ ದೇಶದ ಇತಿಹಾಸ ಇದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಈ ದೇಶದ ಇತಿಹಾಸ ಇದೆ. ನಮ್ಮ ಸಹನೆಗೂ ಒಂದು ತಾಳ್ಮೆಗೂ ಒಂದು ಮಿತಿ ಇದೆ. ಆ ಮಿತಿಯನ್ನು ಮೀರುವಂಥ ಕೆಲಸವನ್ನು ಸರ್ಕಾರಗಳು, ಇಲಾಖೆಗಳು ಮಾಡಬಾರ್ದು. ಪೊಲೀಸ್ ಇಲಾಖೆಯನ್ನು ಕಟ್ಟಿ ಹಾಕುವಂಥ, ಪೊಲೀಸ್ ಇಲಾಖೆಯ ಮೇಲೇ ದಬ್ಬಾಳಿಕೆ ಮಾಡುವಂಥ, ಪೊಲೀಸ್ ಇಲಾಖೆಯ ಮುಖಾಂತರನೇ ಹಿಂದೂ ಸಮಾಜದ ಕಾರ್ಯಕರ್ತರನ್ನು ಕಟ್ಟಿ ಹಾಕುವಂಥ, ಹಿಂದೂ ಸಮಾಜದ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸವನ್ನೇನಾದರೂ ಮಾಡಿದರೆ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ನಿಮಗೆ 5 ವರ್ಷದ ಅಧಿಕಾರ ಕೊಟ್ಟಿದ್ದಾರೆ. ಈ ಸಮಾಜ ಶಾಶ್ವತ, ಈ ಧರ್ಮ ಶಾಶ್ವತ. ಅದರ ವಿರುದ್ಧ ನೀವೇನಾದರೂ ಯೋಚನೆ ಮಾಡಿದರೆ ಕೇವಲ ಕೆಲವೇ ದಿನಗಳಲ್ಲಿ ಸಮಾಜವನ್ನು ಹಾಳು ಮಾಡುವಂಥ, ಈ ಧರ್ಮವನ್ನು ಹಾಳು ಮಾಡುವಂಥ ಕೆಲಸವನ್ನೇನಾದರೂ ಮಾಡಿದರೆ ಮತ್ತಿನ ದಿನಗಳಲ್ಲಿ ಜೀವನ ಮಾಡುವಂಥದ್ದು ಕಷ್ಟ ಆದೀತು. ಯಾಕೆ ಅಂತ ಕೇಳಿದರೆ ಸಮಾಜದ ವಿರುದ್ಧ, ಸಮಾಜದ ಮಧ್ಯೆ ಸಂಘರ್ಷವನ್ನು ತರುವಂಥ ಕೆಲಸವನ್ನು ಇವತ್ತು ಸರ್ಕಾರವೇ ಮಾಡ್ತಾ ಇದೆ. ಅವರನ್ನು ಓಲೈಸುವುದಕ್ಕೋಸ್ಕರ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕಾನೂನು ಮಾಡುವಂಥ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ, ತಕ್ಷಣ ಎಚ್ಚೆತ್ತುಕೊಂಡು ಏನು ಇಲಾಖೆ ಇವತ್ತು ಕೇಸು ಸ್ವಯಂ ಪ್ರೇರಿತ ಕೇಸು ದಾಖಲು ಮಾಡಿದೆ, ಆ ವಿಚಾರದಲ್ಲಿ ಮೇಲಾಧಿಕಾರಿಗಳ ಮುಖಾಂತರ ಏನು ಕೇಸ್ ಇದೆ ಅದನ್ನು ವಿಚಾರಣೆ ಮಾಡಬೇಕು. ನಿಜವಾಗಿ ಏನು ನಡೆದಿದೆ, ಏನು ಘಟನೆ ನಡೆದಿದೆ, ಅದು ನಿಜವಾಗಿ ಯಾರು ತಪ್ಪಿತಸ್ಥರು ಅಂತ ಹೇಳೋದನ್ನು ಮಾಡಿ ಅವರಿಗೆ ಕಾನೂನಿನ ಮುಖಾಂತರ ಶಿಕ್ಷೆಯನ್ನು ವಿಧಿಸಬೇಕು. ಮೇಲಾಧಿಕಾರಿಗಳ ಮುಖಾಂತರ ಆ ವಿಚಾರವನ್ನು, ಆ ಕೇಸನ್ನು ಮತ್ತೆ ಪರಿಶೀಲನೆ ಮಾಡಿ ಕಾನೂನಿನ ಮುಖಾಂತರ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾ, ಕೇವಲ ಇದರ ವಿರುದ್ಧ ಪ್ರಶ್ನೆ ಮಾಡಿದ್ರು ಅಂತ ಹೇಳುವಂಥ ಶರಣ್ ಬಂಪೆಲ್ರ ಮೇಲೆ ಕೇಸನ್ನು ದಾಖಲು ಮಾಡಿದಿರಲ್ಲ, ನೀವು ಇದೇ ಮಾನಸಿಕತೆಯಿಂದ ಇದ್ದರೆ ಇವತ್ತು 100 ಕಾರ್ಯಕರ್ತರ ಮೇಲೆ ಕೇಸ್ ದಾಖಲು ಮಾಡಿ ನಾವೇನು ನಮ್ಮ ಕೇಸ್ ಹಿಂತೆಕೊಳ್ಬೇಕು ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಇದನ್ನೇ ಮಾಡ್ತಾ ಇದ್ರೆ ನಮಗೂ ಕಾನೂನಿದೆ, ನಮಗೂ ಕೋರ್ಟ್ ಇದೆ. ಆ ಕೋರ್ಟಿನ ಮುಖಾಂತರನೇ ಮತ್ತು ಸಮಾಜ ಅಂತ ಹೇಳುವಂಥ ಒಂದು ಕೋರ್ಟ್ ಇದೆ, ಜನತೆ ಅಂತ ಹೇಳುವಂಥ ಒಂದು ಕೋರ್ಟ್ ಇದೆ. ಆ ಕೋರ್ಟಿನ ಮುಖಾಂತರನೇ ಇವತ್ತು ಸರ್ಕಾರಕ್ಕೆ ಉತ್ತರ ಕೊಡಿಸ್ತೀವಿ. ನೆನಪಿಟ್ಟುಕೊಳ್ಳಿ, ಇದನ್ನೇ ಮಾಡುವುದಿದ್ರೆ ನಾವು ಇವತ್ತು ರಸ್ತೆಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಿಂತು ಭಜನೆಗಳನ್ನು ಮಾಡಬೇಕಾದಿತ್ತು.
ದೇವಸ್ಥಾನಗಳಲ್ಲಿ ಪೂಜೆ ಆಗುವಂಥ ಸಂದರ್ಭ ನಾವು ರಸ್ತೆಗಳ ತುಂಬ ರಶ್ ಇದೆ, ಒಳಗೆ ನಿಲ್ಲಿಕ್ಕೆ ಜಾಗ ಇಲ್ಲ ಅಂತ ರಸ್ತೆಗಳಲ್ಲಿ ನಾವು ಪೂಜೆಗಳನ್ನು ನಾವು ಪ್ರಾರ್ಥನೆಗಳನ್ನು ಮಾಡಬೇಕಾದಿತ್ತು. ಎಚ್ಚರಿಕೆಯಿಂದ ಇರಿ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಕೆಲಸಕ್ಕೆ ಆಸ್ಪದ ಕೊಡಬೇಡಿ ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾ ಇವತ್ತು ಈ ಮುಂದಿನ ದಿನಗಳಲ್ಲಿ ಈ ರೀತಿಯ ಯಾವುದೇ ಎಚ್ಚರಿಕೆ ತಪ್ಪಿ ನಡೆದರೆ ಈ ಸಮಾಜ ಈ ಕೆಲಸವನ್ನು ಮಾಡ್ತದೆ ಅಂತ ಹೇಳುವಂಥ ಎಚ್ಚರಿಕೆ ಮಾತನ್ನು ಹೇಳ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ. ಆದ್ಮೇಲೆ ಇವತ್ತು ರಾಜ್ಯ ಸರ್ಕಾರ ಹಿಂದೂಗಳ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಅವರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸ ಇವತ್ತು ಮಾಡಿದ್ದೇವೆ. ಇವತ್ತು ನಮಾಜ್ ಮಾಡೋದ ಮುಖಾಂತರ ಅವರು ಸರ್ಕಾರಕ್ಕೊಂದು ಟೆಸ್ಟ್ ಡೋಸ್ ಕೊಟ್ಟಿದ್ದಾರೆ ಅವರು ಸಹ. ಈಗ ನಾವು ಹೀಗೆಲ್ಲ ನಡೆದರೂ ಕೂಡ ನಮ್ಮನ್ನು ಯಾರು ಅಲ್ಲಾಡಿಸುವವರಿಲ್ಲ ಅಂತೇಳಿ ನಾವು ಕೂಡ ಇವತ್ತೊಂದು ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹೇಳಿದರು ಮುರಳಿಯಣ್ಣ. ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ ಮುಂದಕ್ಕೆ ನಾವು ಯಾವುದೇ ಹೋರಾಟ ಕೂಡ ಸಿದ್ಧ. ಮತ್ತು ಅಲ್ಲದೆ ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳು ನೀವು ಕೂಡ ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಮಂಗಳೂರಲ್ಲಿ. ನಿಮ್ಮ ಮನೆಯವರು, ನಿಮ್ಮ ಮನೆ ಹೆಣ್ಣು ಮಕ್ಕಳು, ನಿಮ್ಮಲ್ಲಿರುವವರು ಕೂಡ ರಕ್ಷಣೆ ಮಾಡಬೇಕಾದ್ರೆ ಅದು ಹಿಂದೂ ಸಮಾಜದಿಂದ ಮಾತ್ರ ಸಾಧ್ಯ, ಯಾವುದೇ ಸರ್ಕಾರದಿಂದಲ್ಲ. ಅದರಿಂದಾಗಿ ಕಾಂಗ್ರೆಸ್ನಲ್ಲಿರುವಂಥ ಹಿಂದೂಗಳು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮುಂದಕ್ಕೆ ಇಂಥ ಸಮಸ್ಯೆಗಳು ಬಂದಾಗ ನಿಮ್ಮಲ್ಲಿ ಯಾವುದೇ ಇಂಥ ಮಾನಸಿಕತೆಯ ಸರ್ಕಾರಗಳು ನಿಮ್ಮ ರಕ್ಷಣೆ ಮಾಡಲಿಕ್ಕಿಲ್ಲ. ಇಂಥ ನಮ್ಮ ವಿಶ್ವ ಪರಿಷತ್ನಂಥ ಸಂಘಟನೆಗಳು ಹಿಂದೂ ಸಮಾಜ ಮಾತ್ರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಈ ಮುಖಾಂತರ ರಾಜ್ಯ ಸರ್ಕಾರ ಕೂಡ ಇಂಥದ್ದೇ ನಿಮ್ಮ ಮಾನಸಿಕತೆ ಮುಂದುವರಿಸಿದರೆ ಹಿಂದೂ ಸಮಾಜ ಗಮನಿಸ್ತಾ ಇದೆ. ಮುಂದಕ್ಕೊಂದು ದಿವಸ ಹಿಂದೂ ಸಮಾಜ ಎಚ್ಚೆತ್ತುಕೊಂಡು ಖಂಡಿತವಾಗಿ ಉತ್ತರವನ್ನು ಕೊಡಲಿಕ್ಕೆ ರೆಡಿಯಾಗಿದೆ ಅಂತ ಹೇಳ್ತಾ ಪ್ರತಿಭಟನೆಗೆ ಬಂದಂಥ ಎಲ್ಲ ಕಾರ್ಯಕರ್ತ ಮಿತ್ರರಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ಕೂಡ ವಂದಿಸಿ ಇವತ್ತಿನ ಪ್ರತಿಭಟನೆಯನ್ನು ಮುಗಿಸ್ತಾ ಇದ್ದೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.